ಎಲ್ರಿಗೂ ನಮಸ್ಕಾರ. ಸ್ವರ್ಣಲತಾ ಬ್ಯಾನರ್ಸ್ ಅಡಿಯಲ್ಲಿ ದಿಯಾ ಅನ್ನೋ ಒಂದು ಹೊಸ ಸಿನಿಮಾ ಬಂದಿದೆ. ಈ ಸಿನಿಮಾ ಬಗ್ಗೆ ನಾನು ತುಂಬ ಮುಂಚೆಯಿಂದ ಕೇಳ್ತಾ ಬಂದಿದ್ದೀನಿ. ಸ್ಕ್ರಿಪ್ಟ್ ಹಂತದಿಂದನೂ ಇದ್ರ ಬಗ್ಗೆ ತುಂಬ ಒಳ್ಳೆ ಮಾತುಗಳು ಕೇಳಿ ಬರ್ತಾ ಇತ್ತು. 6-5 ಮಾಡಿದಂಥ ಒಂದು ತಂಡ ಈ ಚಿತ್ರ ನಿರ್ಮಾಣ ಮಾಡಿದೆ. ಪ್ಲಸ್ ನಿರ್ದೇಶಕರೇ ಈ ಸಿನಿಮಾ ನಿರ್ದೇಶನ ಮಾಡಿದ್ದಾರೆ. ನಿರ್ಮಾಪಕರು ನನ್ನ ಒಳ್ಳೆ ಸ್ನೇಹಿತರು. ಸೊ ಪ್ರತಿ ಹಂತದಲ್ಲೂ ಚೈತನ್ಯ ನನಗೆ ಈ ಸಿನಿಮಾ ಬಗ್ಗೆ, ಇದರಲ್ಲಿರೋ ಸೀನ್ಗಳ ಬಗ್ಗೆ ಹೇಳಿದಾಗೆಲ್ಲ ನನಗೆ ತುಂಬ ಇಂಪ್ರೆಸ್ ಆಗ್ತಾಯಿತ್ತು. ಸೊ ಈಗ ಈ ಸಿನಿಮಾ ತೆರೆ ಕಂಡು ಜನಗಳೆಲ್ಲ ಇದನ್ನು ಅಷ್ಟೇ ಪ್ರೀತಿಯಿಂದ ಮೆಚ್ಕೊಂಡು ಇದ್ರ ಬಗ್ಗೆ ತುಂಬ ವಿಶೇಷವಾದ ಒಂದು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲೂ ಮಾಧ್ಯಮದವರು ಈ ಸಿನಿಮಾನ ಮೆಚ್ಕೊಂಡಿರೋ ರೀತಿ ನನಗೆ ಆಶ್ಚರ್ಯ ತುಂಬಿದೆ. ಹಿಂದೆಂದೂ ನಾನು ನೋಡಿಲ್ದಿರೋ ಥರದ ರಿವ್ಯೂಗಳನ್ನ ಕೊಟ್ಟಿದ್ದಾರೆ. ಸೊ ಒಂದೇ ಈ ಸಿನಿಮಾ ಹೊಸಬ್ರ ಚಿತ್ರ ಆಗಿದೆ. ಸೊ ಎಲ್ಲರೂ ಭಾಳಷ್ಟು ಹುರುಪಿಂದ ಒಂದು ಹೊಸತನ ತುಂಬಿ ಒಂದು ಚಿತ್ರ ಮಾಡಿದಾಗ ಅವ್ರು ಕೇಳೋದು ಒಂದೇ, ಜನಗಳ ಪ್ರೋತ್ಸಾಹ. ಸೊ ನೀವುಗಳು ಈ ಸಿನಿಮಾ ನೋಡಿ ಎಂಜಾಯ್ ಮಾಡಿದ್ರೆ ಅವ್ರು ಪಟ್ಟಿರೋ ಶ್ರಮ ಸಾರ್ಥಕ ಆಗುತ್ತೆ. ಸೊ ಈಗ ಥಿಯೇಟ್ರಲ್ಲಿ ಸಿನಿಮಾ ಇದೆ. ದಯವಿಟ್ಟು ಒಳ್ಳೆ ಸಿನಿಮಾ ಬಂದಾಗ ಕನ್ನಡಿಗರು ಯಾವಾಗಲೂ ಪ್ರೋತ್ಸಾಹ ಕೊಟ್ಟಿದ್ದೀರಾ. ಈ ಸಿನಿಮಾನ ನೋಡಿ ಎಂಜಾಯ್ ಮಾಡಬೇಕು, ಎಲ್ಲರಿಗೂ ನೀವು ಹೇಳಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್.